ಸಾಯಂಕಾಲ 4:30 ಸೊಲ್ಲಾಪುರದ ರೂರಲ್ ಪೊಲೀಸ್ ಠಾಣೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಗಾಡಿ ನಂಬರ್ DL12 HR 1638 ಗಾಡಿಯಲ್ಲಿ ಸುಮಾರು 5 ಕೋಟಿಯಷ್ಟು ದುಡ್ಡನ್ನ ಸಾಗಿಸಲಾಗುತ್ತದೆ ಎನ್ನುವ ಗುಪ್ತಚರ ಮಾಹಿತಿ ಸಿಗುತ್ತದೆ. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಪುಣೆ ಹೈದರಾಬಾದ್ ಹೈವೇಯಲ್ಲಿ ಆ ಕಾರಿಗಾಗಿ ಕಾದಿದ್ದಾರೆ. ಅದರಲ್ಲಿ ಒಬ್ಬ ಡ್ರೈವರ್ ಮತ್ತು 3 ಹೆಂಗಸರು ಕುಳಿತಿದ್ದರು. ಅನುಮಾನಗೊಂಡು ಆ ಗಾಡಿ ಟೋಲ್ ನಾಕಾಕ್ಕೆ ಬರುತ್ತಿದ್ದ ಹಾಗೆ ಆ ಗಾಡಿಯನ್ನ ನಿಲ್ಲಿಸಿ ಅನುಮಾನಗೊಂಡು ಆ 3 ಹೆಂಗಸರನ್ನ ಲೇಡಿ ಪೊಲೀಸರು ಹೊರಗೆ ಕರೆದು ತಪಾಸಣೆ ಮಾಡಿದ್ದಾರೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಅವರನ್ನ ನೋಡಿ ಬೆಚ್ಚಿ ಬಿದ್ದಿತ್ತು. ಕಾರಣ ಅವರ ಸೀರೆಯಲ್ಲಿ ರವಿಕೆಯಲ್ಲಿ ಬರೀ ನೋಟುಗಳೇ ಹೊರಗೆ ಬೀಳುತ್ತಿದ್ದವು. ಈ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಆ ಮಹಿಳೆಯರು ಪೊಲೀಸರ ಕಾಲು ಬಿದ್ದಿದ್ದಾರೆ. ತಮ್ಮದೇನು ತಪ್ಪಿಲ್ಲ, ನಮ್ಮನ್ನ ಬಿಟ್ಟು ಬಿಡಿ ಅಂತ ಕೇಳುತ್ತಿದ್ದಾರೆ. ಇದನ್ನು ನೋಡಿದಂತಹ ಡ್ರೈವರ್ ಆ ಕಡೆ ಪೊಲೀಸರು ತಪಾಸಣೆ ಮಾಡುತ್ತಿದ್ದನ್ನ ಕಂಡು ಮಾರುತಿ ಕಾರನ್ನ ಸ್ಟಾರ್ಟ್ ಮಾಡಿ ಸ್ಪೀಡ್ ಆಗಿ ಮುಂದೆ ಹೋಗಿದ್ದಾನೆ. ಪೊಲೀಸರ ಇನ್ನೊಂದು ತಂಡ ಆ ಕಾರನ್ನೇ ಚೇಸ್ ಮಾಡಿದೆ. ಆದರೆ ದುರಾದೃಷ್ಟ, ಓವರ್ಟೇಕ್ ಮಾಡಲು ಹೋಗಿ ಒಂದು ಬಸ್ಸು ಹಾಗೂ ಟ್ರಕ್ ನಡುವೆ ಆ ಕಾರು ಸಿಕ್ಕಿ ಹಾಕಿಕೊಂಡಿತ್ತು. ಕ್ಷಣಾರ್ಧದಲ್ಲಿ ಪುಡಿ ಪುಡಿಯಾಗಿ ಹೋಗಿತ್ತು. ಕಾರಿನ ಡ್ರೈವರ್ ಸ್ಪಾಟ್ ಅಲ್ಲೇ ಸಾವನ್ನಪ್ಪಿದ್ದ. ಆದರೆ ಆ ಕಾರಿನಿಂದ ಹೊರಗೆ ಬಿದ್ದಿತ್ತು ಕೋಟಿ ಕೋಟಿ ಬೆಲೆ ಬಾಳುವ ಕರೆನ್ಸಿ ನೋಟುಗಳು. ಆಮೇಲೆ ಗೊತ್ತಾಗಿದ್ದು ಇದು ಹವಾಲಾ ನೋಟುಗಳು ಅಂತ. ಹೌದು, ಆಗಾಗ ನೀವು ಸುದ್ದಿಯಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಹವಾಲಾ ಅಂತ ಕೇಳಿರಬಹುದು. ಇಷ್ಟಕ್ಕೂ ಈ ಹವಾಲಾ ಅಂದರೇನು, ಇದು ಹೇಗೆ ಆಪರೇಟ್ ಮಾಡುತ್ತೆ, ಯಾರೆಲ್ಲ ಹಿಂದೆ ಇರುತ್ತಾರೆ ಅನ್ನುವ ಕುತೂಹಲ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ಸ್ನೇಹಿತರೆ, ಇವತ್ತು ಅಧಿಕೃತವಾಗಿ ದುಡ್ಡನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋಕೆ 10 ದಾರಿ ಇವೆ. ಹಾಗೆಯೇ ಅನಧಿಕೃತವಾಗಿ ಅಂದ್ರೆ ಇಲ್ಲಿಗಲ್ ಆಗಿ ದುಡ್ಡನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸೋಕೆ 100 ದಾರಿಗಳು ಹುಟ್ಟಿಕೊಂಡಿವೆ. ಸಾಂಪ್ರದಾಯಿಕವಾಗಿ ನಾವು ದುಡ್ಡನ್ನ ಆಥರೈಸ್ಡ್ ದಾರಿಯಲ್ಲಿ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಹೆಚ್ಚಾಗಿ ನಾವು ಬ್ಯಾಂಕುಗಳ ಮೂಲಕ ದುಡ್ಡನ್ನ ಟ್ರಾನ್ಸ್ಫರ್ ಮಾಡುತ್ತೇವೆ ಅಥವಾ ಚೆಕ್ ಗಳನ್ನ ಕೊಡುತ್ತೇವೆ. ಈಗಂತೂ UPI ಮೂಲಕ, ಗೂಗಲ್ ಪೇ, ಫೋನ್ ಪೇ ಮೂಲಕ ದುಡ್ಡನ್ನ ಅಧಿಕೃತವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಕಳಿಸಬಹುದು. ಇದು ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಕೂಡ ರೆಕಾರ್ಡ್ ಆಗುತ್ತೆ. ಆದ್ರೆ ನೀವು ಒಂದು ನಿರ್ದಿಷ್ಟ ಅಮೌಂಟ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಬ್ಯಾಂಕಿನ ಮೂಲಕ ಕಳಿಸಬೇಕೆಂದ್ರೆ ಆ ಮಾಹಿತಿಯನ್ನ ಇನ್ಕಮ್ ಟ್ಯಾಕ್ಸ್ ಕೂಡ ಕೊಡಬೇಕಾಗುತ್ತದೆ. ಒಂದು ವೇಳೆ ನೀವು ಬ್ಯಾಂಕಿನಲ್ಲಿ 50,000 ರೂಪಾಯಿಗಿಂತ ಹೆಚ್ಚು ಹಣವನ್ನ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡಿದರೆ ಅದಕ್ಕೆ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಕೊಡಬೇಕಾಗುತ್ತದೆ. ಆದ್ರೆ ಅದಕ್ಕಿಂತ ಕಡಿಮೆ ಕೊಟ್ಟರೆ ಏನು ಕೊಡಬೇಕಾಗಿಲ್ಲ. ಹಾಗೆಯೇ ನೀವು ಬ್ಯಾಂಕಿನಲ್ಲಿ ಜಮಾ ಮಾಡಬಹುದು. ಒಂದು ವೇಳೆ ನೀವು ಇದಕ್ಕಿಂತ ಜಾಸ್ತಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ರೆ ನೀವು ಹಲವಾರು ತೊಂದರೆಗಳಿಗೆ ಆಹ್ವಾನ ಕೊಟ್ಟ ಹಾಗೆ ಆಗುತ್ತದೆ. ಅಷ್ಟೇ ಅಲ್ಲದೆ ಈ ದುಡ್ಡು ನಿಮ್ಗೆ ಎಲ್ಲಿಂದ ಬಂತು, ಯಾಕೆ ನೀವು ಇವರಿಗೆ ಕಳಿಸಿದ್ರಿ ಅನ್ನುವ ಮಾಹಿತಿಯನ್ನ ಎಲ್ಲದಕ್ಕೂ ನೀವು ಆನ್ಸರ್ ಮಾಡಬೇಕಾಗುತ್ತದೆ. ಹೀಗೆ 1, 2, 100 ಪ್ರಶ್ನೆಗಳು ನಿಮ್ಮ ಮೇಲೆ ಬರಬಹುದು. ಹೀಗಾಗಿ ಇದನ್ನೆಲ್ಲ ತಪ್ಪಿಸೋಕೆ ಅಂತಾನೆ ಇನ್ನೊಂದು ಭೂಗತ ಬ್ಯಾಂಕಿಂಗ್ ಸಿಸ್ಟಮ್ ಇದೆ. ಇದನ್ನೇ ಹವಾಲಾ ಅನ್ನುತ್ತಾರೆ. ಹವಾಲಾ ಅನ್ನುವುದು ಮಧ್ಯಪ್ರಾಚ್ಯ, ಉತ್ತರ ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಬಳಸಲಾಗುತ್ತಿರುವ ಅಸಾಂಪ್ರದಾಯಿಕ ಹಣ ವರ್ಗಾವಣೆ ವ್ಯವಸ್ಥೆ ಆಗಿದೆ. ಬ್ಯಾಂಕ್ ಅಥವಾ ಇತರೆ ಹಣಕಾಸು ಸಂಸ್ಥೆಗಳ ಬಳಕೆ ಇಲ್ಲದೆ ಎರಡೂ ಪಕ್ಷಗಳ ನಡುವೆ ಹಣವನ್ನ ವರ್ಗಾಯಿಸಲು ಹವಾಲಾ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಹವಾಲಾ ವ್ಯವಸ್ಥೆಯು ದಲ್ಲಾಳಿಗಳು ಅಥವಾ ಹವಾಲ್ದಾರರ ನಡುವಿನ ನಂಬಿಕೆ ಮತ್ತು ವೈಯಕ್ತಿಕ ಸಂಬಂಧವನ್ನ ಆಧರಿಸಿದೆ. ಹವಾಲಾ ವ್ಯವಸ್ಥೆಯು ಶತಮಾನಗಳಿಂದಲೂ ಬಳಕೆಯಲ್ಲಿದೆ. ಇದು ಇಂದಿಗೂ ಕೂಡ ಇಲ್ಲಿಗಲ್ ಆಗಿ ಬಳಸಲಾಗುತ್ತಿದೆ. ಏಕೆಂದರೆ ಇದು ತ್ವರಿತವಾಗಿರುತ್ತದೆ, ಪರಿಣಾಮಕಾರಿಯಾಗಿರುತ್ತದೆ ಹಾಗೂ ಕೆಲವೊಂದು ಸಾರಿ ಸುರಕ್ಷಿತವಾಗಿಯೂ ಇರುತ್ತದೆ. ಹವಾಲಾ ವ್ಯವಸ್ಥೆಯನ್ನ ಸಾಮಾನ್ಯವಾಗಿ ಕುಟುಂಬದ ಸದಸ್ಯರ ನಡುವೆ ಹಣ ವರ್ಗಾವಣೆ ಮಾಡಲು ಅಥವಾ ಸ್ನೇಹಿತರು ಮತ್ತು ಕೆಲವು ಇಲ್ಲಿಗಲ್ ವ್ಯಾಪಾರಗಳನ್ನ ಮಾಡಲು ಈ ಹಣವನ್ನ ಹವಾಲಾ ಮೂಲಕ ಕಳಿಸಲಾಗುತ್ತದೆ. ಬ್ಯಾಂಕ್ ಅಥವಾ ಇತರ ಹಣಕಾಸು ಸಂಸ್ಥೆಗಳಿಗೆ ಪ್ರವೇಶವನ್ನು ಹೊಂದಿರುವಂತಹ ಇತರ ದೇಶಗಳಿನ ಜನರಿಗೆ ಹಣವನ್ನು ಕಳಿಸಲು ಕೂಡ ಈ ಹವಾಲಾ ವ್ಯವಸ್ಥೆಯನ್ನ ಬಳಸಲಾಗುತ್ತಿತ್ತು. ಹೌದು, ಹವಾಲಾ ಅನ್ನೋ ಸಿಸ್ಟಮ್ ತುಂಬಾ ಪುರಾತನವಾಗಿದೆ. ಇದನ್ನು ಹೆಚ್ಚಾಗಿ ಎಲ್ಲಿ ಮೊದಲು ಬ್ಯಾಂಕ್ಗಳು ಇರುತ್ತಿರಲಿಲ್ಲವೋ ಅಂತ ಜಾಗಗಳಲ್ಲಿ ಈ ಹವಾಲಾ ಸಿಸ್ಟಮ್ ಅನ್ನ ಬಳಸಲಾಗುತ್ತಿತ್ತು. ಆದ್ರೆ ಹವಾಲಾ ಮೂಲಕ ದುಡ್ಡನ್ನು ಕಳಿಸುವಾಗ ಕೇವಲ 3 ಜನರಿಗೆ ಮಾತ್ರ ಆ ಮಾಹಿತಿ ಇರುತ್ತದೆ. ಮೊದಲನೇದು ಯಾರು ಹಣವನ್ನು ಕೊಡುತ್ತಿದ್ದಾರೋ ಅನ್ನೋದು, ಇನ್ನೊಂದು ಯಾರು ಹಣವನ್ನ ಸ್ವೀಕರಿಸುತ್ತಿದ್ದಾರೆ ಅನ್ನೋದು, ಮೂರನೆಯದು ಈ ಹಣವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸುತ್ತಿರುವಂತಹ ವ್ಯಕ್ತಿ, ಅಂದ್ರೆ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುತ್ತದೆ. ಅದು ಕೂಡ ಕೆಲವೊಂದು ಕೋಡುಗಳ ಮೂಲಕ. ನೀವು ಹವಾಲಾ ಸಿಸ್ಟಮ್ ಅನ್ನ ಹಲವಾರು ಹಿಂದಿ ಸಿನಿಮಾಗಳಲ್ಲಿ ನೋಡಿರಬಹುದು ಅಥವಾ 80ರ ದಶಕದಲ್ಲಿ 90ರ ದಶಕದಲ್ಲಿ ಬಂದಂತಹ ಸಿನಿಮಾಗಳಲ್ಲಿ ನೀವು ಕಾಣಬಹುದು. ಹೌದು, ಏಕ್ ಪೇಟಿ, ದೋ ಪೇಟಿ, ಖೋಖಾ ಅನ್ನುವ ಶಬ್ದಗಳನ್ನ ನೀವು ಹಿಂದಿ ಸಿನಿಮಾಗಳ ಡೈಲಾಗ್ ಗಳಲ್ಲಿ ಕೇಳಿರಬಹುದು. ಇದು ಹೆಚ್ಚಾಗಿ ಅಫಿಷಿಯಲ್ ಆಗಿ ಮಾಡುವ ದಂಧೆ ಅಲ್ಲ. ಇದು ಹೆಚ್ಚಾಗಿ ಇಲ್ಲಿಗಲ್
ಹೆಚ್ಚಾಗಿ ಮಾಡುವ ದಂಧೆಯಾಗಿದೆ. ಏಕ್ ಪೇಟಿ ಅಂದ್ರೆ 10 ಲಕ್ಷ ಎಂದರ್ಥ, ಖೋಖಾ ಅಂದ್ರೆ 1 ಕೋಟಿ ಎಂದರ್ಥ. ಹೌದು, ಹೆಚ್ಚಾಗಿ ಸ್ಮಗ್ಲಿಂಗ್ ಮಾಡುವಾಗ ಈ ರೀತಿ ಹಣವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಮ ಮಾರ್ಗದ ಮೂಲಕ, ಭೂಗತ ಮಾರ್ಗದ ಮೂಲಕ ದುಡ್ಡನ್ನ ವರ್ಗಾವಣೆ ಮಾಡುವುದೇ ಈ ಹವಾಲಾ. ಹವಾಲಾ ಅನ್ನುವ ಪದ ಅರಬಿ ಭಾಷೆಯಿಂದ ಬಂದಿದೆ. ಹವಾಲಾ ಅಂದ್ರೆ ವರ್ಗಾವಣೆ ಅಥವಾ ನಂಬಿಕೆ ಎಂದರ್ಥ. ಹವಾಲಾ ಪದ್ಧತಿ ಆರಂಭವಾಗಿದ್ದು 8ನೇ ಶತಮಾನದಲ್ಲಿ. ಹೆಚ್ಚಾಗಿ ಎಲ್ಲಿ ಬ್ಯಾಂಕುಗಳು ಇರುತ್ತಿರಲಿಲ್ಲವೋ ಅಥವಾ ಎಲ್ಲಿ ಈ ರೀತಿ ಇಲ್ಲಿಗಲ್ ಕೆಲಸ ಮಾಡಲು ಹವಾಲ್ದಾರಗಳು ಈ ಹವಾಲಾ ಪದ್ಧತಿಯನ್ನ ಬಳಸುತ್ತಿದ್ದರು. ಹವಾಲ್ದಾರ್ ಅಂದ್ರೆ ಬ್ರೋಕರ್ ಎಂದರ್ಥ ಅಥವಾ ಮಧ್ಯವರ್ತಿ ಎಂದರ್ಥ ಅಥವಾ ದಲ್ಲಾಳಿ ಎಂದರ್ಥ. ಈ ಮಧ್ಯವರ್ತಿಯ ಕೆಲಸ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಹಣವನ್ನ ಪಡೆದುಕೊಳ್ಳುವುದು ಮತ್ತು ಸುರಕ್ಷಿತವಾಗಿ ಆ ಹಣವನ್ನ ಇನ್ನೊಬ್ಬ ವ್ಯಕ್ತಿಗೆ ಕೊಡುವುದು. ಈ ಕೆಲಸವನ್ನ ಮಾಡಲು ನಿರ್ದಿಷ್ಟವಾಗಿ ಕೆಲವೊಂದು ಬ್ರೋಕರೇಜ್ಗಳನ್ನು ಕೂಡ ಈ ಹವಾಲ್ದಾರರು ಚಾರ್ಜ್ ಮಾಡುತ್ತಾರೆ. ಹವಾಲಾ ದಲ್ಲಾಳಿಗಳು ಹೆಚ್ಚಾಗಿ ಬ್ಯಾಂಕ್ಗಳಿಂದ ಕಡಿಮೆ ಶುಲ್ಕವನ್ನ ವಿಧಿಸುತ್ತಾರೆ. ಇದು ಕಡಿಮೆ ವೆಚ್ಚದಲ್ಲಿ ಹಣವನ್ನ ಕಳಿಸಲು ಜನರಿಗೆ ಸಹಾಯವಾಗುತ್ತದೆ. ಉದಾಹರಣೆಗೆ 1 ಲಕ್ಷಕ್ಕೆ 1% ಬ್ರೋಕರೇಜ್ ಅನ್ನ ಅವರು ತೆಗೆದುಕೊಳ್ಳುತ್ತಾರೆ. ಅಂದ್ರೆ ಹೆಚ್ಚು ಕಡಿಮೆ 1 ಲಕ್ಷ ದುಡ್ಡನ್ನ ಹವಾಲಾ ಮೂಲಕ ಈ ಹವಾಲ್ದಾರರು ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ದುಡ್ಡನ್ನ ಸುರಕ್ಷಿತವಾಗಿ ಕೊಟ್ಟರೆ ಅವರಿಗೆ 1% ಅಂದ್ರೆ ಹೆಚ್ಚು ಕಡಿಮೆ 1,000 ರೂಪಾಯಿ ಆಗಿ ಬ್ರೋಕರೇಜ್ ಅನ್ನ ತೆಗೆದುಕೊಳ್ಳುತ್ತಾರೆ. ಹೆಚ್ಚಾಗಿ ಈ ಹವಾಲಾ ದಂಧೆಗಳು ಕೇವಲ 1 ಅಥವಾ 2 ಲಕ್ಷಕ್ಕೆ ಸೀಮಿತವಾಗಿರುವುದಿಲ್ಲ. ಇದರಲ್ಲಿ ರಿಸ್ಕ್ ಜಾಸ್ತಿ ಇರುವ ಕಾರಣ ಕನಿಷ್ಠ ಪಕ್ಷ 10 ಲಕ್ಷ ಮೇಲ್ಪಟ್ಟೆ ಈ ದುಡ್ಡನ್ನ ಹವಾಲಾ ಮೂಲಕ ವರ್ಗಾವಣೆ ಮಾಡುತ್ತಾರೆ. ಇದರಲ್ಲಿ ಕೂಡ ಕೋಡ್ಗಳು ತುಂಬಾ ಮುಖ್ಯವಾಗಿರುತ್ತವೆ. ಉದಾಹರಣೆಗೆ 1 ರೂಪಾಯಿ ನೋಟನ್ನ 2 ಭಾಗವನ್ನಾಗಿ ಮಾಡುತ್ತಾರೆ. ಹಣ ಕಳಿಸುವ ವ್ಯಕ್ತಿ ಅರ್ಧ ನೋಟನ್ನ ತನ್ನ ಬಳಿ ಇಟ್ಟುಕೊಂಡರೆ ಇನ್ನರ್ಧ ನೋಟನ್ನ ಹಣ ಪಡೆಯುವ ವ್ಯಕ್ತಿಗೆ ಮೊದಲೇ ಕೊಟ್ಟಿರುತ್ತಾನೆ. ಈ ದಲ್ಲಾಳಿಗಳಿಗೆ ಅಂದರೆ ಹವಾಲ್ದಾರರಿಗೆ ಹಣ ಕೊಡುವವನ ಹೆಸರು, ಮುಖಪರಿಚಯ ಕೂಡ ಇರುವುದಿಲ್ಲ. ಕೇವಲ ಆ ದುಡ್ಡಿನೊಂದಿಗೆ ಆ ಕೋಡ್ ಅಂದ್ರೆ ಆ 1 ರೂಪಾಯಿ ಅರ್ಧ ನೋಟನ್ನ ಅವನಿಗೆ ಕೊಟ್ಟಿರುತ್ತಾರೆ. ರಾಜ್ಯದ ಇನ್ನೊಂದು ಕಡೆಗೆ ಅಥವಾ ದೇಶದ ಇನ್ನೊಂದು ಭಾಗಕ್ಕೆ ಹೋಗಿ ಆ ದುಡ್ಡನ್ನು ಕೊಡುವಾಗ ಆ ಕೋಡ್ ಮ್ಯಾಚ್ ಆಗುವ ಹಾಗೆ, ಅಂದ್ರೆ 1 ರೂಪಾಯಿ ನೋಟಿನ ಅರ್ಧ ಭಾಗವನ್ನ ತನಗೆ ಯಾರು ಕೊಟ್ಟಿರುತ್ತಾರೋ ಅದನ್ನ ಮ್ಯಾಚ್ ಮಾಡಿ ಆ ಹಣವನ್ನ ಆ ಕಡೆ ಪಾರ್ಟಿಗೆ ಅವರು ಕೊಡುತ್ತಾರೆ ಮತ್ತು ತಮ್ಮ ಬ್ರೋಕರೇಜ್ ಅಂದ್ರೆ ಹವಾಲಾವನ್ನ ಪಡೆಯುತ್ತಾರೆ. ಈ ರೀತಿ ಹವಾಲಾ ಮಾಡುವ ಹವಾಲ್ದಾರರು ಕಮಿಷನ್ ಮೂಲಕ ದುಡ್ಡನ್ನ ಟ್ರಾನ್ಸ್ಫರ್ ಮಾಡುತ್ತಾರೆ. ಇಂತಹ ನಂಬಿಕಸ್ಥ ಹವಾಲ್ದಾರರಿಗೆ ಭಾರಿ ಡಿಮ್ಯಾಂಡ್ ಕೂಡ ಇರುತ್ತದೆ. ಒಂದು ವೇಳೆ ಹವಾಲಾ ಮಾಡುವವರು ಮೋಸ ಮಾಡಿದರೆ ಅವರಿಗೆ ಕಠಿಣವಾದ ಶಿಕ್ಷೆ ಕೂಡ ಇರುತ್ತದೆ. ಮುಂದೆ ಅವರನ್ನು ಯಾರು ಕೂಡ ನಂಬುವುದಿಲ್ಲ. ಹೀಗಾಗಿ ಹವಾಲಾದಲ್ಲಿ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ. ಹವಾಲಾ ಹಣವನ್ನ ಹೆಚ್ಚಾಗಿ ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಮನುಷ್ಯರ ಕಳ್ಳ ಸಾಗಾಣಿಕೆ, ಟೆರರಿಸ್ಟ್ ಫೈನಾನ್ಸಿಂಗ್ ಅಂದ್ರೆ ಆತಂಕವಾದಿಗಳಿಗೆ ದುಡ್ಡು ಕೊಡುವಾಗ ಈ ಹವಾಲಾವನ್ನ ಹೆಚ್ಚು ಬಳಸುತ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ಕಡೆ ಬ್ಲಾಕ್ ಮನಿ ಅಂದ್ರೆ ಕಪ್ಪು ದುಡ್ಡನ್ನ ಟ್ಯಾಕ್ಸ್ ಇಲ್ಲದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಲು ಕೂಡ ಇದನ್ನು ಹೆಚ್ಚು ಬಳಸುತ್ತಾರೆ. ಆದರೆ ಈ ದಂಧೆಯಲ್ಲಿ ತುಂಬಾನೇ ರಿಸ್ಕ್ ಕೂಡ ಇರುತ್ತದೆ. ಒಂದು ವೇಳೆ ಪೊಲೀಸರ ಕೈಗೆ ಅಥವಾ ಬೇರೆ ಯಾರೋ ಅಫಿಷಿಯಲ್ ಕಡೆ ಸಿಕ್ಕಿ ಹಾಕಿಕೊಂಡರೆ ಆ ಹವಾಲ್ದಾರಗಳ ಕತೆ ಮುಗಿದೇ ಹೋಯಿತು. ಅಂತವರಿಗೆ ಕಠಿಣವಾದ ಶಿಕ್ಷೆ ಕೂಡ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ವಿಧಿಸುತ್ತಾ ಇವೆ. ಆದ್ರೆ ಈ ಹವಾಲ್ದಾರರು ಕೂಡ ತುಂಬಾನೇ ಚಾಲಾಕಿಯಾಗಿರುತ್ತಾರೆ ಹಾಗೂ ತುಂಬಾನೇ ಕ್ಲೆವರ್ ಆಗಿರುತ್ತಾರೆ. ಇವರು ಕೇವಲ ಹಣವನ್ನ ಒಂದು ಸೂಟ್ ಕೇಸಲ್ಲೋ ಅಥವಾ ಒಂದು ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು ಹೋಗೋದಿಲ್ಲ. ಈ ಹವಾಲಾ ಹಣವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗಲು ಹಲವಾರು ರೀತಿಯ ಮಾರ್ಗಗಳನ್ನ ಹುಡುಕಿಕೊಂಡಿರುತ್ತಾರೆ. ಉದಾಹರಣೆಗೆ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದಲ್ಲಿ ಒಬ್ಬ ಹಾಲು ಮಾರುವ ಗೌಳಿ ಕೂಡ ಹಾಲು ಮಾರುವ ಟ್ಯಾಂಕ್ಗಳಲ್ಲಿ ಹಣವನ್ನ ಸಾಗಿಸುತ್ತಿರುವುದು ಕಂಡು ಬಂದು ಪೊಲೀಸರು ಹಿಡಿದಿದ್ದರು. ಇನ್ನು ಕೆಲವರು ಹೆಣ್ಣು ಮಕ್ಕಳನ್ನು ಕೂಡ ಬಳಸಿಕೊಳ್ಳುತ್ತಾರೆ. ಸೀರೆಯಲ್ಲಿ ಹಣವನ್ನ ಹಾಕಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಈ ಹವಾಲಾ ಹಣವನ್ನ ಸಾಗಿಸುತ್ತಾರೆ. ಈ ರೀತಿ 1-2 ಸ್ನೇಹಿತರೆ ಹಲವಾರು ಮಾರ್ಗಗಳನ್ನ ಹುಡುಕಿಕೊಂಡು ದುಡ್ಡನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುತ್ತಿರುವುದು ಆಗಾಗ ನಾವು ಸುದ್ದಿ ಸಮಾಚಾರಗಳಲ್ಲಿ ಕೇಳುತ್ತಾನೆ ಇರುತ್ತೇವೆ. ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಗಿರಬಹುದು ಈ ಹವಾಲಾ ಅಂದರೇನು, ಹೇಗೆ ಎಲ್ಲ ನಡೆಯುತ್ತದೆ ಅಂತ. ಒಂದು ವೇಳೆ ನಿಮಗೆ ನಿಜಕ್ಕೂ ಈ ಮಾಹಿತಿ ಇಷ್ಟವಾದಲ್ಲಿ ಈಗಲೇ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.